ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬಲ್ನಾಡು ಗ್ರಾಮದ ಕೊಂಕೆ ಅಜಕಲ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸುಮಾರು 6 ಮನೆಗಳು ಮತ್ತು ಇತರೆ 1 ಮನೆಗೆ ರಸ್ತೆ ನಿರ್ಮಾಣ ಮಾಡಿಕೊಡುವ ಕುರಿತು ಹಲವು ಮನವಿಗಳನ್ನು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ನೀಡಿಯಾಗಿದೆ. ಯಾವುದೇ ಸ್ಪಂದನೆ ಇಲ್ಲ. ಹಾಗಾಗಿ ಇನ್ನು 1 ವಾರದೊಳಗೆ ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ಕರ್ನಾಟಕ ಇದರ ನೇತೃತ್ವದಲ್ಲಿ ರಸ್ತೆ ಮಾಡಿಕೊಡಲಾಗುವುದು ಎಂದು ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್ ಅವರು ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಲ್ನಾಡು ಕೊಂಕೆ ಅಜಕಲದಲ್ಲಿ 7 ಮನೆಗಳಾದ ಚಂದ್ರಶೇಖರ್, ರೇಖಾ, ಕೊರಗಪ್ಪ, ವೆಂಕಪ್ಪ, ಐತಪ್ಪ ನಾಯ್ಕ, ಕೃಷ್ಣ ನಾಯ್ಕ, ಸದಾನಂದ ಮತ್ತು ರಮ್ಯಶ್ರೀಯವರ ಮನೆಗೆ ಹೋಗಲು ಕಾಲುದಾರಿ ಮಾತ್ರ ಇರುವುದು. ಸುಮಾರು 1.5 ಕಿಲೋಮೀಟರ್ ಅವರು ಮನೆಗೆ ಯಾವುದೇ ಸಾಮಗ್ರಿಗಳನ್ನು ಕೊಂಡೊಯ್ಯಲು ಹರಸಾಹಸ ಪಡೆಯಬೇಕಾಗಿದೆ. ರಸ್ತೆ ಸಂಪರ್ಕ ಇಲ್ಲದೆ ಅನಾರೋಗ್ಯ ಪೀಡಿತರನ್ನು ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಇದೆ. ಈ ನಡುವೆ ದಾರಿ ಮಧ್ಯೆ ತೋಡು ಇದ್ದು ಮಳೆಗಾಲದಲ್ಲಿ ಶಾಲಾ ಮಕ್ಕಳನ್ನು ತೋಡು ದಾಟಿಸುವುದೇ ದೊಡ್ಡ ಚಿಂತೆಯಾಗಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ. ಹಾಗಾಗಿ ಇತ್ತೀಚೆಗೆ ಇರ್ದೆಯಲ್ಲಿ ಕಾಲೋನಿಗೆ ರಸ್ತೆ ನಿರ್ಮಾಣ ಮಾಡಿಕೊಟ್ಟಂತೆ ಇಲ್ಲಿಯೂ ರಸ್ತೆ ಸಂಪರ್ಕ ಮಾಡಿಕೊಡಲಾಗುವುದು. ನನ್ನ ಮೇಲೆ ಕೇಸು ಆದರೂ ತೊಂದರೆ ಇಲ್ಲ. ಮುಂದಿನ ದಿನ ಚುನಾವಣೆಯ ಸಂದರ್ಭ ಆ ಭಾಗದ ಕಾಲೋನಿಯಿಂದ ಚುನಾವಣೆಗೆ ಬಹಿಷ್ಕಾರ ಹಾಕಲಾಗುವುದು ಎಂದು ಹೇಳಿದರು. ಖಂಡಿತವಾಗಿಯೂ ನಾವು ಮೊನ್ನೆ ಯಾವುದೇ ಒಂದು ಕಂದಾಯ ಅಧಿಕಾರಿಗಳು ನಮಗೆ ಯಾವುದೇ ನಮಗೆ ಸಹಕಾರ ಕೊಡಲಿಲ್ಲ. ಅದಕ್ಕೆ ಬೇಕಾಗಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಕಂಪ್ಯೂಟೇಷನ್ ಅವರು ಒಳ್ಳೆ ಉಸ್ತುವಾರಿ ತೆಗೆದು ಅವರು ತಹಸೀಲ್ದಾರಿಗೆ ಫೋನ್ ಮಾಡಿದ್ರು, AC ಅವರಿಗೆ ಫೋನ್ ಮಾಡಿದ್ರು. ಆದರೂ ಕಂದಾಯ ಇಲಾಖೆಯವರು ಯಾರೂ ನಮಗೆ ಬರಲಿಲ್ಲ. ಯಾಕಂದರೆ UAR ಬಂದರು, ಮಾರನೇ ದಿವಸ ನಮಗೆಲ್ಲ ವಾಟರ್ ಕಾಪಿ ಕೊಡ್ತೇನೆ, ರಸ್ತೆ ಮಾಡಿ ಅಂತ ಹೇಳಿದ್ರು. 2 ಪಾರ್ಟಿಯವರಿಂದ 5 ಫೀಟ್ ಅವರಿಂದ ತೆಗೊಳ್ಳುವ ಅಂತ ಹೇಳಿದ್ರು. ಮಾರನೇ ದಿವಸ ಏನಾದರೂ ದುಡ್ಡಿನ ಅಂಶ ಹುಟ್ಟಿ ಅವರು ಏನು ಮಾಡಿದ್ರು ಅಂತಂದ್ರೆ, ನಾವು ತಹಸೀಲ್ದಾರ್ ಮತ್ತು ನಾವು ಜೊತೆಯಲ್ಲಿ ಬರ್ತೇವೆ, ವಾಟರ್ ಕಾಪಿ ಇಟ್ಕೊಂಡೇ ಬರ್ತೇವೆ ಅಂತ. ಎಷ್ಟು ಗಂಟೆ ಬರ್ತೇನೆ? ನಾನು 11 ಗಂಟೆ ಬರ್ತೇನೆ ಅಂತ ಹೇಳಿದ್ರು. 11 ಗಂಟೆಯಿಂದ 12 ಹೊತ್ತು 3:30 ಗಂಟೆ. 3:30 ಗಂಟೆ ಯಾವುದೇ ಅಧಿಕಾರಿಗಳು ಬರದ ಕಾರಣ ನಾವು ಅಲ್ಲಿಯ ಸ್ಥಳೀಯ ಜನಗಳು ನಮ್ಮ ಮೆಂಬರ್ನವರೆಲ್ಲ ಸೇರಿ ನಾವು ಅಲ್ಲಿ JCB ಒಂದು ರಸ್ತೆ ಮಾಡಿದ್ವಿ. ಅದೇ ರೀತಿ ಇದನ್ನು ಸಹ ಮಾಡಲೇಬೇಕಾಗುತ್ತೆ. ನಾನು ಮೊನ್ನೆ DC ಅವರ ಹತ್ರ 3 ಗಂಟೆ ಮಾತಾಡಿದ್ದೇನೆ. ಆ ಸಣ್ಣ ಮಗು ಒಂದು ಹೊಳೆಯಲ್ಲಿ ದಾಟುವಾಗ ಆ ಪರಿಸ್ಥಿತಿ ಒಂದು ಶೋಚನೀಯ ವಿಷಯ. ಯಾವುದನ್ನು ನೋಡಿ, ಅಂಗನವಾಡಿ ಮಗು, ಮತ್ತೊಂದು ವೃದ್ಧೆಯವರದ್ದು ನೋಡಿ, ಅದು ಬಲ್ನಾಡು ಅಜಕಲ. ಹೌದು ನೋಡಿ, ಒಂದು ವೃದ್ಧೆಯವರು ಎಷ್ಟು ವರ್ಷ, 90 ವರ್ಷದ ಅವರು ಆಸ್ಪತ್ರೆಗೆ ನೋಡಿ ಪರಿಸ್ಥಿತಿ ನೋಡಿ. ಇವರದೆಲ್ಲ ಇದು ತೋಡು, ಇದು ಒಳ್ಳೆ ಮಳೆ ಬರುವುದರಲ್ಲಿ ದಾಟಲಿಕ್ಕಾಗುತ್ತೆ. ಈ ಸಣ್ಣ ಅಂಗನವಾಡಿ ಮಕ್ಕಳನ್ನು ಅಲ್ಲೆಲ್ಲ ಕೂಲಿ ಕೆಲಸಕ್ಕೆ ಹೋಗುವರು. ಆ ಕೂಲಿ ಕೆಲಸಕ್ಕೆ ಹೋಗುವವರು ಏನ್ ಮಾಡ್ತಾರೆ ಗೊತ್ತುಂಟ? ಶಾಲೆಗೆ ದಾಟಬೇಕಾದ್ರೆ ಅವರ ಮಕ್ಕಳನ್ನು ಅವರು ಕೂಲಿ ಕೆಲಸಕ್ಕೆ ಹೋಗುದಿಲ್ಲ. ಅಂತ ಶೋಚನೀಯ ವಿಷಯ. ಇದು ಯಾವುದಂತೇಳಿ ನೋಡಬೇಕು. ಇಷ್ಟು ವರ್ಷದಿಂದ ನೋಡಿ, ನಾನೊಂದು ಹೇಳ್ತಾ ಇದ್ದೇನೆ, ಅವರಿಗೆ 97ನಲ್ಲಿ ಯಾವಾಗ ಅವರಿಗೆ ರೆಕಾರ್ಡ್ ಮಂಜೂರಾಗಿದೆ. ಇದಕ್ಕಿಂತ ಮೊದಲೇ ಇವರು ಇದ್ದವರು. ಈ ಅಜ್ಜಿ ಹೇಳ್ತಾರೆ, ನನ್ನೊಟ್ಟಿಗೆ ಹೇಳಿದ್ರು, ಅಜ್ಜಿಯ ಯಾರು ತಂದೆ ಅಂದ್ರೆ ಎಷ್ಟು ವರ್ಷ ಆಯ್ತಂತ ನೋಡಿ. 92 ವರ್ಷ ಈ ಅಜ್ಜಿಗೆ. ಅದಕ್ಕಿಂತ ಬಿಫೋರ್ ಅದರೊಂದು ತಂದೆಗೆ ಎಷ್ಟು ವರ್ಷ ಆಯ್ತು ಅದು ನೋಡಿ. ಅವರ ತಂದೆಗಾಲಿಂದ ಅಜ್ಜನಿಂದ ಅವರು ಅಲ್ಲಿ ಬೆಳೆದವರಂತೆ. ಆದ್ರೂ ಒಂದು ರಸ್ತೆ ಇಲ್ಲ ಅಂತೇಳಿ ಪಂಚಾಯತಿ ಅವರಿಗೆ ನಾನು ಪಂಚಾಯತಿ ಮೊನ್ನೆ ಮಾತಾಡಿದ್ರೆ ಪಂಚಾಯತಿ ಅವರೆಲ್ಲ ಅದು ಕಾಲುದಾರಿ ಉಂಟು ಅಂತ. ಒಂದು ವರ್ಗ ಇರುವುದಿಷ್ಟು ಒಂದು 50 ಮೀಟರ್ ಯಾರು ಕೊಟ್ಟದ್ದು? ದರ್ಖತ್ ಮಂಜೂರಾಗುದು ಯಾರಿಗೆ ಆಗುದು? ಇದು ಹೋಗೋದು ಯಾರಿಗೆ ಹೋದ್ರೆ ನಾವು ತಡವಾಗಿ ನಾವು ಹೋದ್ರೆ ಏನು ಮಾಡ್ತಾರೆ, ಕೋರ್ಟಿಂದ ಸೇವೆ ಕೊಡ್ತಾರೆ. ಮೊನ್ನೆ ನನಗೊಂದು ಆಫರ್ ಬಂತು, ಒಂದು ಲಾಯರ್, ನಾನು ನ್ಯಾಯಾಧೀಶರಿಗೆ ದಯವಿಟ್ಟು ಹೇಳುದು, ಪತ್ರಕರ್ತರಿಗೆ ಹೇಳುದು, ಇಂಥ ವಿಷಯವನ್ನು ಯಾರು ನ್ಯಾಯಾಧೀಶರು ಯಾರೇ ವ್ಯಕ್ತಿ ಆಗಲಿ ಅಂತ ಒಂದು ಶೋಚನೀಯ ವಿಷಯ ಇದ್ರೆ ಅದನ್ನು ಕೂಲಂಕಷರು ಪರಿಶೀಲನೆ ಮಾಡಿ ಮತ್ತೆ ಆಕ್ಷನ್ ತೆಗೆದುಬೇಕು ಅಂತ ಹೇಳ್ತೇನೆ. ನ್ಯಾಯಾಧೀಶರಿಗೆ ಅಷ್ಟು ಅರ್ಥ ಆಗುದಿಲ್ಲ. ಅವರ ಮನೆಗೊಂದು ಈ ತರ ಒಂದು ದಾರಿ ಇಲ್ಲದಿದ್ರೆ ಅವ್ರು ಏನ್ ಮಾಡ್ತಿದ್ರು? ತುಂಬನೆಲ್ಲ ನನ್ನ ಮೇಲೆ ಅಪವಾದ ಮಾಡಿದ್ರು. ಹೌದು, ಅವರಿಗೆ ರಸ್ತೆಯವರಿಗೆ ಅಭಿವೃದ್ಧಿ ನನ್ನ ಮೆಂಬರ್ನವರಿಗೆ ಬೇಕು, ಅವರ ಪರಿಷ್ಠ ಪಂಗಡದವರಿಗೆ ಬೇಕು ಅಂತ ಇತ್ತು. ನಾನು ಏನು ವ್ಯಕ್ತಿ ಮಾಡಿದ್ದೇನೆ? ನಾನು ಏನು ಮಾಡಲಿಲ್ಲ. JCB ಕೇಸ್ ಆಯಿತು, ನನ್ನ ಮೇಲೆ ಕೇಸ್ ಆಯಿತು, ನನ್ನ 2 ಕೇಸ್ ಆಯಿತು. ನಾವು ಸ್ಟೇಷನ್ಗೆ ಅಳಿತಾ ಇರಬೇಕಾ? ಅದೇ ರೀತಿ ಇದು ಸಹ ಆಗ್ತದೆ, ಖಂಡಿತವಾಗಿ ಆಗ್ತದೆ. ಅದಕ್ಕೆ ನಾವು ಹೇಳುದು, ನಾವು ದಯವಿಟ್ಟು ನಾವು ಪತ್ರಕರ್ತರಿಗೆ ನಾವು ಹೇಳ್ತೇವೆ, ಇದು ನಿಜವಾಗಿ ಯಾವ ಮಂತ್ರಿಗೆ ಯಾವ ಮುಖ್ಯಮಂತ್ರಿಗೆ ಹೋದ್ರು ಏನು ಪ್ರಯೋಜನ ಇಲ್ಲ. ಇಲ್ಲಿಯ ಕಂದಾಯ ಇಲಾಖೆ ನಾನು ಇದೊಂದು ಮಾಡ್ತಾನೆ, ಇದಕ್ಕೆ ಯಾವುದೊಂದು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಎಲ್ಲ ಹೋದ್ರೆ ಬರೋ ತಿಂಗಳು ನಾವು ಪುತ್ತೂರಲ್ಲಿ ದೊಡ್ಡ ಮಟ್ಟದ ನಾನು ಜಾಥಾ ಮಾಡ್ತೇನೆ. ಯಾಕೆಂದ್ರೆ ಎಲ್ಲ ಪರಿಷ್ಠ
ಜಾತಿಯವರು ಸೇರಿ ಅಲ್ಲ, ಎಲ್ಲ ಸಮುದಾಯವರು ಸೇರಿ, ಎಲ್ಲ ಸಮುದಾಯದವರು ಬರೋ ತಿಂಗಳು ನಾವು ಖಂಡಿತವಾಗಿ ಚಾಲೂ ಮಾಡಿ ಇವರಿಗೆ ಮುತ್ತಿಗೆ ವಿಧಾನಸೌಧಕ್ಕೆ ನಾನು ಖಂಡಿತವಾಗಿ ಮುತ್ತಿಗೆ ಹಾಕ್ತೇನೆ. ಯಾಕೆಂದ್ರೆ ಇಂಥ ಪರಿಸ್ಥಿತಿ ಎಲ್ಲ ಶೋಚನೀಯ ವಿಷಯ. ನಾವು ಪದೇ ಪದೇ ಹೇಳುದು, ನಾವು ಪತ್ರಕರ್ತರು ಬರುದು, ಅವರ ಅಲನನ್ನು ಅವರು ಬರೀತಾರೆ, ಬರೆದು ಏನ್ ಮಾಡ್ತಾರೆ, ಪತ್ರಕರ್ತರ ಬರೆದನ್ನು ಅವರು ಏನು ಇದು ಮಾಡೋದಿಲ್ಲ ಅವರು. ಆದ್ರೆ ಎಂತ ಒಂದು ಶೋಚನೀಯ ವಿಷಯ ಆಗ್ತಿದ್ರು. ಬಡವರಾಗಿ ಹುಟ್ಟಬೇಕಾದ್ರೆ ನಾನು ಕೇಳ್ತಾ ಇರುವುದು. ಹಾಗಾದ್ರೆ ಒಂದು ಯಾವುದೇ ಒಂದು ಅಧಿಕಾರಿಗಳು ಒಂದು ಮುತುರ್ಜಿ ವಹಿಸಿದ್ರೆ ನಿಜವಾಗಿ ಒಂದು AC ಅವರಿಗೆ ವಿದಿನ್ ಹಾಫ್ ಆನ್ ಅವರ್ ಅಲ್ಲಿ ಇದು ಅಧಿಕಾರ ಉಂಟು. ನಾನು ಮೊನ್ನೆ DC ಅವರದ್ದು ಹಾಫ್ ಆನ್ ಅವರ್ ಮಾತಾಡ್ತೇನೆ. ಈ ಒಂದು ಮಗನದು ನನ್ನ ತೋರಿಸುವಾಗ ಇಮಿಡಿಯೇಟ್ಲಿ ಹಾಫ್ ಆನ್ ಅವರ್ ಇಮೇಲ್ ಮಾಡಿದ್ರು ಎಲ್ಲಿಗೆ AC ಸಾಹೇಬರಿಗೆ. ಮಾರನೇ ನಾನು AC ಸಾಹೇಬರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ನನಗೆ ಇಮೇಲ್ ಬಂದಿದೆ, ಮತ್ತೆ ನೋಡ್ತಾರೆ, ಅಷ್ಟರೊಳಗೆ ಓಪನ್ ಮಾಡಲಿಲ್ಲ. ನೋಡಿ, ಹಾಗಾದ್ರೆ ಒಂದು ತಂದೆ ಇಲಾಖೆ ಅಂತೇಳಿ ಒಂದು ಬಡವರ ಕೂಗು ಯಾರಿಗೆ ಅಂತೇಳಿ ಗೊತ್ತಾಗುದಿಲ್ಲ ಅಂತೇಳಿ ದೊಡ್ಡ ದೊಡ್ಡ ವಿಷಯ ಆಗಿದೆ. ಈಗ 2025ಕ್ಕೆ ಸಹ ನಾವು ಏನಂತೇಳಿ ಮಾಡುದು? ನಾವು ಸತ್ಯ ಹೇಳ್ತೇವೆ, ಮಾಲಿಂಗೇಶ್ವರ ಮನೆಗೆ ಇದೇ ತರ ನಾಡು ಯಾವುದೇ ಅಧಿಕಾರಿಗೆ ಫೋನ್ ಮಾಡ್ಲಿಕ್ಕಿಲ್ಲ. ನಾವು ಖಂಡಿತವಾಗಿ ನಾವು ಒಂದು ವಾರದಲ್ಲಿ ರಸ್ತೆ ಮಾಡ್ತೇವೆ. ಯಾಕೆ ಗೊತ್ತುಂಟ? ರಸ್ತೆ ಒಂದು ವಾರ ಅಂತೇಳಿ ಮಾಡೋದಿದ್ರೆ ಇಲ್ಲಿಂದ ಕೋರ್ಟಿಗೆ ಹೋಗ್ತದೆ, ಇಂಜೆಕ್ಷನ್ ಹೋಗ್ತದೆ, ಅದು ಹೋಗ್ತದೆ, ಮತ್ತೆ ಪೊಲೀಸರು ಹೇಳ್ತಾರೆ ಸ್ಟೇ ವಾರ್ಡ್ ಉಂಟಂತೇಳಿ. ಸ್ಟೇ ವಾರ್ಡ್ ಮೊನ್ನೆ ಕೊಟ್ಟಿದ್ದಾರೆ. ಇದೇ ತರ ನಾವು ಇನ್ನು ಯಾವುದು ಪೇಪರ್ ವರ್ಕ್ ನಾವು ಮಾಡುವ ಇಲ್ಲ. ಅಂಬೇಡ್ಕರ್ ರಕ್ಷಣೆ ವೇದಿಕೆ ಬೇಕಾದ್ರೆ ಖಂಡಿತವಾಗಿ ನೋಡಿ, ನಾವು ಖಂಡಿತವಾಗಿ ನಾವು ಇದು ಮಾಡೋದಿಲ್ಲ. ಖಂಡಿತವಾಗಿ ನಾವು ಡೈರೆಕ್ಟ್ ಕೆಲಸ ಮಾಡ್ತೇವೆ. ಅಧಿಕಾರಿಗಳ ಕೊಟ್ಟು ಸಾಕಾಯ್ತು. ಪಾಪ ಇವರು ಪಂಚಾಯತಿಗೆ ಹೋಗಿ, ಪಂಚಾಯತಿಗೆ ಎಷ್ಟೋ ಸಲ ಕೊಟ್ಟೆ, 45 ವರ್ಷ ಆಯ್ತಂತೆ ಪಂಚಾಯತಿಗೆ ಕೊಟ್ಟು. ಪಾಪ ಇವರಿಗೆ ಏನಂತ ಗೊತ್ತಿಲ್ಲ, ಇದರೊಂದು ಕಾಪಿ ತಗೊಳ್ಬೇಕಂತ ಇದು ಗೊತ್ತಿಲ್ಲ ಅವರಿಗೆ. ಪಾಪ ಅವರಿಗೆ ಎಜುಕೇಟೆಡ್ ಇಲ್ಲ. ಹೋಗುದು ಪ್ರಾಯದವರು ಅವರು ಏನು ಮಾಡ್ತಾರೆ? ಆಗ ಅವರು ಹೇಳ್ತಾರೆ 45 ವರ್ಷ ನಾವು ಕೊಡ್ತಿದ್ದೇವೆ, ಕಾಲುದಾರಿ ಉಂಟು, ಆದ್ರೆ ಕಾಲುದಾರಿ ಉಂಟಂತೇಳಿ ಗೊತ್ತುಂಟು, ಏನು ಮನೆ ಉಂಟು ಅಂತೇಳಿ, ಅಥವಾ 6 ಪರಿಷ್ಠ ಪಂಗಡ ಮನೆ ಉಂಟು ಅಂತೇಳಿ, ಒಂದು ಇತರ ಜಾತಿಯವರು ಉಂಟಂತೇಳಿ. ಯಾವುದೇ ಇರಲಿ ನಮಗೆ ಪರಿಷ್ಠ ಜಾತಿ ಪರಿಷ್ಠ ಮಾಡೋದು ಬಡವರೆಂದರೆ ಎಲ್ಲರಿಗೂ ನಾವು ಖಂಡಿತವನ್ನು ನಮ್ಮ ಅಂಬೇಡ್ಕರ್ ರಕ್ಷಣೆ ವೇದಿಕೆ ನಾವು ಖಂಡಿತ ಸಹಕಾರ ಮಾಡ್ತೇವೆ. ಯಾರಿಗೆ ಮೂಲ ಸೌಕರ್ಯ ಇಲ್ಲವೋ ಖಂಡಿತ ನಾವು ಮೂಲ ಸೌಕರ್ಯ ಕೊಡ್ತೇವೆ. ಇವರು ಹೇಳ್ತಾರೆ, ಪಂಚಾಯತಿಯವರು ಹೇಳ್ತಾರೆ ಎಲ್ಲಿ ಇವರಿಗೆ ಟಾಯ್ಲೆಟ್ ಇಲ್ಲ, ಕುಡಿಯೋ ನೀರು ಇರುವುದಿಲ್ಲ, ಏನೆಲ್ಲ ಇವರಿಗೆ ತೊಂದರೆ ಆಗಿದೆ. ಎಲ್ಲಿ ಒಂದು ಗಾಡಿ ರಸ್ತೆ ಹೋಗುವುದಿಲ್ಲ, ಅಲ್ಲಿ ಹೊಳೆದಾಡಬೇಕು ಮಳೆಗಾಲದಲ್ಲಿ. ಎಂತ ಶೋಚನೀಯ ವಿಷಯ. ಎಷ್ಟು ಮಕ್ಕಳು ಶಾಲೆಯವರು ಬರ್ತಾರೆ, ಆದರೆ ಇಷ್ಟೊಂದು ನಮಗೆ ಒಂದು ಅಧಿಕಾರಿ ತಂದೆಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಾರಿ ಶೋಚನೀಯ ವಿಷಯ ಆಗ್ತದೆ. ಅದಕ್ಕೆ ಬೇಕಾಗಿ ನಾನು ಖಂಡಿತ ಆಗ್ತದೆ. ಅದಕ್ಕೆ ಬೇಕಾಗಿ ನಾನು ಖಂಡಿತವಾಗಿ ಅದೇ ನಾವು ಇರ್ತೆಯಲ್ಲಿ ಯಾವುದು ನಾವು ಕೆಲಸ ಮಾಡಿದ್ರು ಅದೇ ರೀತಿಯಾಗಿ ನಾವು ಖಂಡಿತ 1 ವಾರ, ಅದಕ್ಕೆ 15 ದಿವಸ ಗಡುವು ಕೊಟ್ಟಿದ್ದೇನೆ. ಇದಕ್ಕೆ 1 ವಾರದಲ್ಲಿ ನಾನು ಕೆಲಸ ಖಂಡಿತ ಮಾಡಿ ಬಿಡ್ತೇನೆ. ಯಾವುದೇ ಅಧಿಕಾರಿಗಳು ಬರಲಿ, ಏನು ಇಷ್ಟು ವರ್ಷಕ್ಕೆ 118, 120 ಇವರು ಕತ್ತಿದ್ದಾರೆ ಅಂತ ಹೇಳುದು ನಾನು. ಅಧಿಕಾರಿಗಳು ಇವರು ಪಂಚಾಯತಿಯವರು 680 ರೂಪಾಯಿ ಕಟ್ತಾರೆ, ಮನೆ ತೆರಿಗೆ ಕಟ್ತಾರೆ. ಯಾಕೆ ಬೇಕಾದ್ರೆ ಕಟ್ತಾರೆ? ಒಂದು ಮನೆಯವರು 680 ರೂಪಾಯಿ ಕಟ್ಟಿದ್ದಾರೆ. ಅದನ್ನು ನಾನು ಸರ್ಚ್ ಮಾಡಿದ್ದೇನೆ, ಆ ಬಿಲ್ಲನ್ನು ನೋಡಿದ್ದೇನೆ. ಖುದ್ದು ನಾನು PDO ಹತ್ರ ಮಾತಾಡ್ತೀನಿ, VA ಹತ್ರ VA ಅವರು ಹೇಳ್ತಾರೆ ನಮಗೆ ಮೇಲಧಿಕಾರಿಯಿಂದ ಹೇಳದೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗೋದ್ರೆ VA ಅವರು ಹೇಳಿದ್ದಾರೆ ನೀವು ಕೆಲಸ ಮಾಡಿದ್ದಾರೆ, ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಅಷ್ಟು ಒತ್ತಡ ಅಂತಾರೆ. ಏನ್ ಮಾಡ್ತಾರೆ ಈ ರಾಜಕೀಯದವರು? ಏನ್ ಮಾಡ್ತಾರೆ? ಓಟಿಗಾಗಿ ಬೇಕಾಗಿದ್ದು ಮಾಡ್ತಾರೆ. ಅದೇ ಅಶೋಕ್ ರೈ ಹೇಳ್ತಾರೆ ನಾವು ಬಡವರ ಬಂಡರ ಕೋಣದಲ್ಲಿ ಒಳ್ಳೆ ಇದು ಮಾಡ್ತೇವೆ ಅಂತ. ಪಾಪ ಇವ್ರು ಬನ್ರಿ. ಸುದ್ದಿಗೋಷ್ಠಿಯಲ್ಲಿ ತತ್ವರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಪ್ರಮೋದ್ ತಿಂಗಳಾಡಿ, ರಮ್ಯಶ್ರೀ, ಚಂದ್ರಶೇಖರ್, ರೇಖಾ ಎ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.